ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆದ ಇವರ ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆ ಕಾನೂನಿಗೂ ವಿರೋಧ ಮಲ್ತದು ಅವೇನು ಪಿರದೆಪ್ಪರೆ ಒತ್ತಾಯ ಮಲ್ತೊಂದುಪುನ ರೈತ ಸಂಘಟನೆಲು ಅಂಗಾರೆ ಭಾರತ್ ಬಂದ್ಗೆ ಲೆಪ್ಪು ಕೊಡ್ತಿತ್ತ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಡು ಬಂದ್ ಆವಂದೆ ಸ್ಥಿತಿಗತಿ ಏಪಲದಂಚನೆ ಇತ್ತುಂಡು ರೈತ ಸಂಘಟನೆಲು ಭಾರತ ಬಂದ್ಗೆ ಲೆಪ್ಪು ಕೊರ್ದಿತ್ತುಂಡಲ ಅಂಗಾರೆ ದಕ್ಷಿಣ ಕನ್ನಡ ಜಿಲ್ಲೆದೊರ್ಮೆಡು ಬಂದ್ ನಡತದಿಜೆ ಕೊರೋನಾ ಲಾಕ್ ನಡುಡ್ದು ಜನ ಸೋತು ಪೋತಿರು ಅಂಚಾದ ಒವ್ವೇ ಬಂದ್ಗೆ ಜನ ಒಕೋನು ನಂಚ ಇಜ್ಜಿರು ಕೇಂದ್ರ ಸರ್ಕಾರ ಜಾರಿ ಮಂತದಿನ ಮೂಜಿ ಪೊಸ ಕೃಷಿ ಕಾಯ್ದೆలను ಪಿರ ದೆಪ್ಪ್ಯರೆ ಪ್ರತಿಭಟನೆ ಹೋರಾಟ ಮಲ್ತೊಂದಿಪ್ಪುನ ರೈತ ಸಂಘಟನೆಲು ಭಾರತ ಬಂದ್ಗೆ ಲೆಪ್ಪು ಕೊರ್ದಿತ್ತ ಎಡಪಕ್ಷಲು ಬಂದ್ಗೆ ಬೆರಿಸಾಯ ಘೋಷಣೆ ಮಲ್ತದಿತ್ತ ಖಾಸಗಿ ಸರ್ಕಾರಿ ಬಸ್ ಸಂಚಾರ ಏಪಲದಂಚನೆ ಇತ್ತಡು ಸರ್ಕಾರಿ ಖಾಸಗಿ ಆಫೀಸುಲ್ಲ ಕೆಲಸೊಡಿತ್ತ ಒಡಿಪು ಜಿಲ್ಲೆಡ್ಲ ಭಾರತ ಬಂದ್ ಎಂಚಿನಂದೆ ಗೊತ್ತಾತಿಜೆ ಅಂಚಿನ ಸ್ಥಿತಿಗತಿ ಅಂಗಾರೆ ದಿನ ಇಡೀ ಇತ್ತಡು ಜನಸಂಚಾರ ಏಪಲದಂಚನೆ ಇತ್ತಡು ಅಂಗಡಿ ಹೋಟೆಲ್ ಆಫೀಸುಲು ಬಾಕಿಲ್ದೆ ದಿನ ಬಸ್ ಕಾರು ಆಟೋ ರಿಕ್ಷಾ ಸಂಚಾರಡಿತ ಸಿಪಿಐಎಂ ದಲಿತ ಪರ ರೈತ ಪರ ಸಂಘಟನೆಲು ಭಾರತ ಬಂದ್ಗೆ ಬೆರಿಸಾಯ ಕೊಡ್ತಿತ್ತ ಕರೆದುಪೋಯಿನ ಯೋಧರು ಉದಯ್ ಕುಮಾರನ ಕುಟುಂಬಗೂ ವ್ಯಕ್ತಿಯೂರಿ ಮೋಸ ಮಲ್ತನಿಡ್ದ ಅವರ ಸಿಆರ್ಪಿಎಫ್ ಅಧಿಕಾರಿನ ಕೂಟ ಯೋಧರನ್ನ ಎಯ್ಯಾಡಿದ ಇಲ್ಲಗ ಭೇಟಿ ಕೊಡ್ತಿತ್ತರು ಕುಟುಂಬಗೂ ತುರ್ತು ನ್ಯಾಯ ಒದಗಾವಂದ ಅಧಿಕಾರಿಲು ವಿಶ್ವಾಸ ಮೂಡಾತೇರು ಕೇಂದ್ರ ಮೀಸಲ್ ಪೊಲೀಸ್ ಪಟ್ಲ ಮುದ ಕರೆದುಪೋಯಿನ ಯೋಧರು ಕುಡ್ಲ ಏಯಾಡಿದ ಉದಯ ಪನಪುನಾರಿನ ಕುಟುಂಬಗೂ ಆಯಿನ ಮೋಸದ ಬಗೆಟ್ ಪಿಂದೋಣಿಯರೆ ಸಿಆರ್ಪಿಎಫ್ ಅಧಿಕಾರಿ ರಾಧಾಕೃಷ್ಣನ್ ಸೋಮವಾರ ಕುಡ್ಲಗ ಬತ್ತದು ಯೋಧರಿನ ಇಲ್ಲ ಬೊಕ್ಕ ಸರ್ಕಾರಿ ಆಫೀಸಿಗೆ ಭೇಟಿ ಕೊರಿಯರು 51ನೇ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಬೆಟಾಲಿಯನ್ ಯೋಧಿತರಾದಿತ್ಯನ ಚಿತ್ತನ ಉದಯ್ ಕುಮಾರ್ ರೆಡ್ ಸರತ ಆಜಿ ಆಗಸ್ಟ್ ರೆಡ್ಡೆಕ್ ನಕ್ಸಲ್ ಕೂಟದ ಹೋರಾಟಡು ಜೂವಕಳು ಬಂದಿರು ಅರೆನ ಬುಡಿತಿ ವಸಂತಿಯರನ ಇಲ್ಲದ ಉಂಜಿ ಭಾಗುನು ಸುನಿಲ್ ಪನ್ಪುನಾಯೆ ಮೋಸಡು ಆಯನ ಪುದರ್ಗ ಮಲ್ತೊಂದೆ ಆತೆ ಅತ್ತು ಕಾವೂರು ಪೊಲೀಸ್ ಸ್ಟೇಷನ್ ಯೋಧರಿನ ಜೋಕ್ರಿನ ಮಿತ್ ಸುನಿಲ್ನ ಬುಡಿದಿ ಮಮತಾ ಸುಳ್ಳು ಕೇಸು ಪಾಡ್ದು ಏಪಲ ಉಪದ್ರ ಕೊರೊಂದಿತ್ತಿರು ಈ ಬಗೆಟೆ ಬೆಂಗಳೂರುಡುಪನ ಕೇಂದ್ರ ಮೀಸಲು ಪೊಲೀಸ್ ಪಟ್ಲಮು ಕರ್ನಾಟಕ ಕೇರಳ ವಲಯ ಐಜಿಪಿ ಆಫೀಸ್ ಹಿಡಿದು ರಾಧಾಕೃಷ್ಣರಿನ ತನಿಖಾಧಿಕಾರಿ ಮಲ್ತದಿತ್ತಿರು ಸೋಮವಾರ ಕುಡ್ಲಗ ಬತ್ತಿನ ತನಿಖಾಧಿಕಾರಿ ರಾಧಾಕೃಷ್ಣನ್ ಯೋಧಿರು ಉದಯ ಕುಮಾರ್ನ ಬುಡದಿ ವಸಂತಿ ಒಟ್ಟುಗೂ ಜಿಲ್ಲಾಧಿಕಾರಿ ಆಫೀಸ್ಗೆ ಹೋದು ಅಪರ ಜಿಲ್ಲಾಧಿಕಾರಿಲಿಡ ಚರ್ಚೆ ಮಲ್ತಿರು ಐಡಿದ ಬೊಕ್ಕ ಕಾವೂರು ಪೊಲೀಸ್ ಇನ್ಸ್ಪೆಕ್ಟರ್ನ ತೂದು ಮಾಹಿತಿ ದೆತೊಂದು ಯೋಧರಿನ ಕುಟುಂಬಗೂ ನ್ಯಾಯ ಒದಗಾಯರೆ ಭಿನ್ನಾಯಿ ತೊಂದಿರು ಇರಂಟಿ ಕೊಟ್ಟಾಗ ಇವನು ಸಹ ಒಂದು ಸಲ ಹೇಳಿದ ಮೇಡಮ್ ನಮಗೆ ತುಂಬ ಪರಿಸ್ಥಿತಿ ಕ್ರಿಟಿಕಲ್ ಉಂಟು ಇವನು ಒಂದು ಹೆಂಗಸರ ಮನೆಯಲ್ಲಿದ್ದ 3 ವರ್ಷ ಏಟಿಲ್ ಬಿಜಿ ಅಂತ ಆ ಹೆಂಗಸಿಗೆ ಮೋಸ ಮಾಡಿ ಇಲ್ಲಿ ಅದು ಗೊತ್ತಿಲ್ಲ ನಮಗೆ ಅವನು ಮೋಸ ಮಾಡಿದ್ದಲ್ಲಿ ಅಲ್ಲಿಂದ ಇಲ್ಲಿ ಬಂದು ನಾನು ಸ್ವಲ್ಪ ಸಮಯ ಇರ್ತೇನೆ ಅಂತೇಳಿ ನಮಗೆ ಮೋಸ ಮಾಡಿ ಅಗ್ರಿಮೆಂಟ್ ಹೇಳಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾನೆ ಇವಾಗ ಏನಾಗಿದೆ ಅಂದರೆ ಎಂತ ಕೇಳಿದರೂ ಸಹ ಅವನು ತಪ್ಪಿಸಿಕೊಳ್ತಾನೆ ಯಾವ ವಿಷಯಕ್ಕೆ ಕೇಳಿದರೂ ಸಹ ಅವರ ಮನೆಯವರು ಅವರ ತಾಯಿ ಆಗ್ಬೋದು ಅವರ ಹೆಂಡತಿ ಎಲ್ಲರೂ ತಪ್ಪಿಸ್ತಾರೆ ನಾವು ಇಷ್ಟು ಒಂದು ವೇಳೆ ಮೇಲೆ 2 ಮನೆ ಇತ್ತು ಅದು ಒಂದು ಮಾಡಲಿಕ್ಕೋಸ್ಕರ ಲೋನ್ ತೆಗೆದ್ರಲ್ಲಿ ಅದರಲ್ಲಿ 17,000 ಲೋನಿಗೆ ಹೋಗ್ತಾ ಉಂಟು ನಾನು ಬಂದ ಪಿಂಚಣಿಯಿಂದ ದಿನ ತೆಗೆದ ನಂತರ ಇವಾಗ ಒಂದು 2016ರಿಂದ ಇವಾಗ ತನಕ ತುಂಬ ಟಾರ್ಚರ್ ತಡೆದುಕೊಳ್ಳಲಾಗದೆ ನಾನು ಈ ಪರಿಸ್ಥಿತಿಗೆ ಬಂದಿದ್ದೇನೆ ಅದಕ್ಕೋಸ್ಕರ ನಾನು ತುಂಬ ನೊಂದಿದ್ದೇನೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದೊಂದು ಸಲ ಊಟಕ್ಕೆ ಸಹ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ ನಮಗೆ ವಿಷ್ಣು ಭಟ್ ಅಂತ ಅವರು ಮತ್ತು ದೇವದಾಸ್ ಹಾಗೆ ನಮ್ಮ ಎದ್ದನ್ನವರು ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರ ಸಹಾಯದಿಂದ ನಾವು ಇವಾಗ ಮನೆ ನಡೆಸ್ತಾ ಇದ್ದೇವೆ ಏಕೆಂದರೆ ಮೊನ್ನೆ ಒಂದು ಶುಕ್ರವಾರ ದಿವಸ ಸುಮ್ಮನೆ ಮಕ್ಕಳ ಮೇಲೆ ಆಪಾದನೆ ಮಾಡಿ ಒಂದು ಪೊಲೀಸ್ ಎಫ್ಐಆರ್ ಮಾಡಿದ್ದಾನೆ ಮಕ್ಕಳದ್ದು ಏನು ತಪ್ಪಿಲ್ಲದ ಅವನು ಚಾಲೆಂಜ್ ಮಾಡಿದ್ದಾನೆ 2 ಮಕ್ಕಳಿಗೆ ಜೈಲು ಕಳಿಸಿ ನಿನ್ನನ್ನು ಬೀದಿ ಪಾಲು ಮಾಡ್ತೇನಂತ ಅವನು ಚಾಲೆಂಜ್ ಮಾಡಿದ್ದಾನೆ ಅದೇ ರೀತಿ ನಮ್ಮನ್ನು ಬದುಕಲಿಕ್ಕೆ ಬಿಡುವುದಿಲ್ಲ ಅವನ ವಿದ್ಯೆ ಏನಂದರೆ ರೇಖಿ ಅದರಿಂದ ಎಲ್ಲರನ್ನು ಮೋಸ ಮಾಡ್ತಾ ಇದ್ದಾನೆ ಅದರಲ್ಲಿ ಮೋಸ ಹೋದವಳು ನಾನು ಎಷ್ಟು ಮಂದಿ ಹೋಗಿದ್ದಾರೆ ಅವ್ರು ಯಾರೂ ಬರಲಿಕ್ಕೆ ತಯಾರಿಲ್ಲ ನಾನು ದಯವಿಟ್ಟು ಎಲ್ಲರಲ್ಲಿ ಕೇಳೋದು ಅವನಂತೆ ಎಲ್ಲರಿಗೆ ಯಾರಿಗೆ ಮೋಸ ಆಗಿದೆ ಅವರು ಬಂದು ನನಗೆ ಒಂದು ಸಹಾಯ ಮಾಡಬೇಕಂತ ಕೇಳ್ತೇನೆ ಯಾಕೆಂದರೆ ನಾನು ತುಂಬ ಕಷ್ಟದಲ್ಲಿದ್ದೇನೆ ಸುನಿಲ್ಗೆ ಸ್ವಂತ ಮನೆ ಉಂಟು ಹತ್ತಿರದಲ್ಲಿ ಅವನ ಮನೆಯದ್ದು ಸಹ ಈ ಥರ ಎಲ್ಲರಿಗೆ ಮೋಸ ಮಾಡಿ ನಮಗೆ ಅನ್ಯಾಯ ಮಾಡಿ ಇಲ್ಲಿಗೆ ಬಂದಿದ್ದಾನೆ ಅದಕ್ಕೋಸ್ಕರ ಎಲ್ಲರಲ್ಲಿ ನನಗೆ ನನಗೆ ನ್ಯಾಯ ಒದಗಿಸಗಳು ತುಂಬ ಕಷ್ಟದಲ್ಲಿದ್ದೆ ನಮ್ಮ ಮನೆ ವಾಪಸ್ ಆಗುವಂತೆ ಮಾಡಿ ಅದೇ ರೀತಿ ನನ್ನ ಬಳೆ 2 ಬಂಗಾರದ ಬಳೆ ನಿಮ್ಮ ಮನೆಯಲ್ಲಿ ಇನ್ನೊಂದು ಸಾವು ಸಂಭವಿಸ್ತದೆ ಅದು ಕೊಡದಿದ್ದರೆ ಎಲ್ಲ ಸಲ್ಲದ ಮಕ್ಕಳ ಮೇಲೆ ಆಪಾದನೆ ಮಾಡಿ ಮಕ್ಕಳನ್ನು ಜೈಲಿಗೆ ಕಳಿಸ್ತೇನೆ ಅದರ ಹೆದರಿಕೆಯಿಂದ ನಾನು ಇಷ್ಟರವರೆಗೆ ಯಾರಿಗೆ ಹೇಳದೆ
ನಾನು ಕಷ್ಟದಲ್ಲಿ ಅದನ್ನು ಹಿಂಗೆ ಬಂದಿದ್ದೇನೆ. ಈಗ ಒಂದು ದೊಡ್ಡ ಆಪಾದನೆ, ಏಕೆಂದರೆ ಅವನಿಗೆ ಮತ್ತು ನನಗೆ ಸಂಬಂಧ ಉಂಟು. ತುಂಬ ಮಂದಿಯಿಂದ ಕೇಳಿಸಿ ಬರ್ತಾ ಉಂಟು, ಅದನ್ನು ಸಹಿಸಲಿಕ್ಕೆ ನನಗೆ ಆಗುವುದಿಲ್ಲ. ಈಗ ನಾನು ಅಂಥ ಕೆಲಸಕ್ಕೆ ಹೋಗೋಳಲ್ಲ, ಅಂಥದ್ದು ನನಗೆ ಇದಿಲ್ಲ. 2006ರಿಂದ ಮರ್ಯಾದೆಯಿಂದ ಬದುಕ್ತಾ ಇದ್ದೇನೆ. ಏಯಾಡಿ ಬೊಲ್ಪುಗೊಡ್ಡೆದ ಯೋಧರಿನ ಇಲ್ಲಡು ಪೋದು ಕುಟುಂಬದಕ್ಲಿಗ್ ಸಮಾಧಾನ ಪಂಡದು ಅಲ್ಪದ ಸಂಗತಿ ತೆರೆಯೊಂದಿರು. ತನಿಖಾಧಿಕಾರಿ ಮೇಲಾಧಿಕಾರಿಗಳಿಗೆ ವರದಿ ಕೊರ್ಪೆರು ಯೋಧರಿನ ಕುಟುಂಬಗೂ ಮಾತಾ ರೀತಿದ ಕಾನೂನು ಬೆರಿಸಾಯ ಕೊರಪೊಂದು ಪೊಲೀಸ್ ಅಧಿಕಾರಿಗಳು ಸಿಆರ್ಪಿಎಫ್ ಅಧಿಕಾರಿ ಬೊಕ್ಕ ಊರುದಕ್ಲು ತಿಳಿಪಾದಿರು. ಕುಟುಂಬದ ಪರವಾದ ಹೋರಾಟ ಮಲ್ಪರೆ ಊರುದಕ್ಲು ಹೋರಾಟ ಸಮಿತಿ ಕಟ್ಟದಿತ್ತಿರು. ರಂಗಭೂಮಿ ಕಲಾವಿದರು, ಸಾಹಿತಿ, ನಿವೃತ್ತ ಪ್ರಾಧ್ಯಾಪಕರು ಪ್ರೊಫೆಸರ್ ಉದ್ಯಾವರ ಮಾಧವಾಚಾರ್ಯರು ಸೋಮವಾರ ಮಣಿಪಾಲಡ ತೀರಿಯರು. ಅರೆಗು 79 ವರ್ಷ ಪ್ರಾಯಾದಿತ್ತನು ಅಷ್ಟಮಠಕ್ಲಿನ ಸ್ವಾಮೀಜಿಯರು ಆಚಾರ್ಯರು ಕರೆದು ಪೋಯಿನೆಕ್ಕು ಭಾರಿ ಬೇಜಾರು ತೆರಿಪಾದರು. ಒಡಿಪು ಪೂರ್ಣಪ್ರಜ್ಞಾ ಕಾಲೇಜಿನ 27 ವರ್ಷ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಪ್ರಾಧ್ಯಾಪಕರಾದ ವಿಭಾಗ ಮುಖ್ಯಸ್ಥರಾದ ಕುಂದಾಪುರದ ಬಿಬಿ ಹೆಗ್ಡೆ ಕಾಲೇಜಿನ ಒಂತೆ ಕಾಲ ಪ್ರಿನ್ಸಿಪಾಲರಾದ ಸೇವೆ ಸಂದಾತಿನ ಪ್ರೊಫೆಸರ್ ಉದ್ಯಾವರ ಮಾಧವಾಚಾರ್ಯರು ಸೋಮವಾರ ಮಣಿಪಾಲದ ಆಸ್ಪತ್ರೆಯ ತೀರಿಯರು. ಅವರಿಗೆ 79 ವರ್ಷ ಪ್ರಾಯ ಆದಿತ್ತನು. 50 ಹೆಚ್ಚ ನಾಟಕ, ನೃತ್ಯ ರೂಪಕ, ನಿರ್ದೇಶಕರಾದ ಕೆಲಸ ಮಲ್ತದಿನ ಆಚಾರ್ಯರು, ಕತೆಗಾರರು, ದೂರದರ್ಶನ ಧಾರಾವಾಹಿ ಕಲಾವಿದರೆಲ್ಲ ಆದಿತ್ತದು. 2004 ಮಾಧವಾಚಾರ್ಯರನ ದುಂಬಾಳ್ತದ ಯಕ್ಷಗಾನ ಕಲಾರಂಗದ ಕೂಟ ಅಮೆರಿಕದ ಅಕ್ಕ ಸಮ್ಮೇಳನ ಪಾಲ್ದೆತುಂದು 11 ಕಡೆಟು ಪ್ರದರ್ಶನ ಕೊಡ್ತಿತ್ತು. ಪ್ರೊಫೆಸರ್ ಉದ್ಯಾವರ ಮಾಧವಾಚಾರ್ಯರು ಸಾರತೊರ್ಮನುತ್ತ ಸೊನ್ಪತ್ತ ಒರಂಬಟ್ಟು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರು. ಮಾಧವಾಚಾರ್ಯರು ತೀರ್ನೆಕ್ ಒಡಿಪು ಅಷ್ಟಮಠಕ್ಲಿನ ಸ್ವಾಮೀಜಿಯರು ಬೇಜಾರು ತಿಳಿಪಾದಿರು. ಒಡಿಪು ಜಿಲ್ಲೆದ ನೀಲಾವರ ಗೋಶಾಲೆಗೂ ದುರ್ಗಾವಾಹಿನಿ ಶಿರ್ವ ವಲಯರ್ದು ಮೇಪುಗೂ ಬೈ ಒತಕಾತಿರು. ಒಟ್ಟು 325 ಕಟ್ಟ ಬೈ ಒಟ್ಟು ಮಲ್ತದು ಕೊಡ್ತಿರು. ನೀಲಾವರ ಗೋಶಾಲೆಗೂ ಮೇಪುದ ಅಗತ್ಯ ಉಪ್ಪು ನಡೆದವರ ಬೇತೆ ಬೇತೆ ಸಂಗುಲು ಸಾಯ ಒದಗಾವುದಿಲ್ಲ. ಒಡಿಪು ಜಿಲ್ಲೆ ನೀಲಾವರದ ಗೋಶಾಲೆಗೂ ಕೈಕಂಚಿಲಿನ ಮೇಪುದ ದಿಟ್ಟಿಡು ಬೇತೆ ಬೇತೆ ಸಂಘಟನೆಲು ಮೇಪು ಒಟ್ಟು ಮಲ್ತದು ಒದಗಾವುದಿರು. ಕಾಪು ತಾಲೂಕು ಪಡುಬೆಳ್ಳೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಮಾತೃಶಕ್ತಿ ಬೊಕ್ಕ ದುರ್ಗಾ ವಾಹಿನಿ ಶಿರ್ವ ವಲಯ ಒಟ್ಟಾದು ಗೋಶಾಲೆಗೂ ಬೈ ಒಟ್ಟು ಮಲ್ಪರೆ ಒಂಜಿ ವಾರದ ಅಭಿಯಾನ ನಡಪಾದಿರು. ಒಟ್ಟು 325 ಕಟ್ಟ ಬೈ ಒಟ್ಟು ಮಲ್ತದು ನೀಲಾವರ ಗೋಶಾಲೆಗೂ ಕೊರಿಯರು ಪೇಜಾವರ ಮಠಾಧೀಶರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ನೀಲಾವರಡು ಸಾರಗಟ್ಲೆ ಗತಿದಾಂತಿನ ಕೈಕಂಚಿಲಿನ ಸಾಂಖ್ಯರೆ ಲಕ್ಷ ಗಟ್ಲೆ ಪಣವು ಖರ್ಚಿ ಮಲ್ತೊಂದುಲಿರು. ಅರೆನ ಒಟ್ಟುಗೂ ಎಂಕುಲು ಕೈ ಜೋಡ್ಸಾದು ಚನಿಲ ಸೇವೆ ಮಲ್ಪುನ ಎಲ್ಲಿ ಒಂಜಿ ಅವಕಾಶ ತೆಗೆದು ಕೈಕಂಚಿಲೆಗಾದ ಇಂಚಿನ ಕೆಲಸನು ಏಪಲ ಮಲ್ಪುಗಾಂದು ಧಾರ್ಮಿಕ ನಾಯಕರು ಬೆಳ್ಳಿ ಮಧ್ವರಾಜ ಭಟ್ರು ತೆರಿಪಾದಿರು. ಬೈಂದೂರು ತಾಲೂಕುದ ನಾಡ ಪಡುಕೋಣದ ಸ್ಫೂರ್ತಿ ಎಂ ನಾಯಕ್ ಪದವಿ ಕಲ್ತದಿನ 25 ವರ್ಷ ಪ್ರಾಯದ ಜವಂದಿ ಮದ್ಮೆಗ ನಿಘಂಟು ಆದ ಕಂಡನಿ ಆಪುನಾಯನ ಹಿಂಸೆ ಸೈಸ್ಯರ ತೀರಂದೆ ಮದ್ಮೆರ್ದುಂಬು ಜೂವದೆ ತುಂತೆರು ಅಂಚಾಂಡ ಕಾರಣದಾದೆ ಆ ಬಗೆಟ್ಟು ಒಂಜಿ ವರದಿ ನಿಕ್ಲಿನ ಕಣ್ಣದುಂಬುಗು. ಈ ಜವಂತಿನ ಪುದರು ಸ್ಫೂರ್ತಿ ಎಂ ನಾಯಕ್ 25 ವರ್ಷ ಪ್ರಾಯರು ಡಿಗ್ರಿ ಕಲ್ತಿನಾರು. ದೇವಿರು ಪೊರ್ಲುದ ರೂಪ ಕೊರ್ತಿರು ಅಂಡ ರೂಪ ಹೆಚ್ಚು ಕಾಲ ಒರಿದಿಜೆ ಈ ಲೋಕ ಬುಡ್ತು ಪರಲೋಕ ಸಂತುನಂಚ ಆತಂಡು. ಒಡಿಪು ಜಿಲ್ಲೆ ಬೈಂದೂರು ತಾಲೂಕುದ ನಾಡ ಪಡುಕೋಣಿದ ಸ್ಫೂರ್ತಿ ಎಂ ನಾಯಕಿರನು ಕುಟುಂಬಡು ವೈಕಲ ಕಮ್ಮಿ ಇಜ್ಜಾಂಡು. ಎಡ್ಡೆ ಕುಟುಂಬ ಒರ್ತಿಯ ಮಗಳು ಕೇನ್ನಿನ ಮಾತ ದೆತ್ತು ಕೊರತು ಅಪ್ಪೆ ಅಮ್ಮೆ ಪೊರ್ಲುಡು ತಾಂಕದಿರು. ಎಡ್ಡೆ ಒಂಜಿ ಇಲ್ಲಗ ಮದ್ವೆ ಮಲ್ತ ಕೊರಡುಂದು ಕನಕಟ್ಟೊಂದಿತ್ತಿರು. பொது நாடுந்தித்தின ஒடிப்புத கோவர்தன் பண்புனாயே மேட்ரிமோனி சைட்டடு நாடு பொண்ணு கேஞರೆ ಆಯ್ನ ಇಲ್ಲದಕ್ಲಿಗೆ ಬೈತಿರು. பொಣ್ಣು ತುಯರ ಬನ್ನಗ ಏರ್ನನೋ ಕಾರ್ಡ್ ಬತ್ತದು ತನ್ನ ಕಾರಂದು ಪಂಡನಾಯೇ ಆನ್ಲೈನ್ ಸೇಲ್ಸ್ ಉದ್ಯಮ ಮಲ್ತೊಂದುಲ್ಲೆಂದು ಏರ್ನನೋ ಅಂಗಡಿ ತೋಜಾದು ಜವಂದಿನ ಇಲ್ಲದಕ್ಲಿಗೆ ಮಂಗೆ ಮಲ್ತದೆ. ಗೋವರ್ಧನ್ ಆಣ ಆವೋಲಿಂದು ನಿಘಂಟು ಮಲ್ತದು ಆಗಸ್ಟ್ 14க்கு ಗಡ್ತದ ನಿಶ್ಚಯ ಮಲ್ತು ಬಿಡ್ತಿರು. ಆಣಗ ಬಂಗಾರದ ಪಾಟ್ಲಿ ಉಂಗಿಲ ಚೈನ್ ಪಾಡಿಯರು. ಫೆಬ್ರವರಿ 2 ಮದ್ಮೆದು ನಿಘಂಟುಲ ಮಲ್ತಿರು. பொண்ணுன்னு ತಮ್ಮನೆ ಶ್ರೀಕರ್ ಪೈ ದಾನೆ ಪನ್ಪಿರು ಕೇಂದ್ಲೆ 25 ಪಾವನಿಗೆ ಅವರು
ನಾವು ಕೊಡ್ತೇವೆ ಅಂತ ಹೇಳಿದ್ದು. ಅವರು ಎಷ್ಟು ಆಗ್ತೇನೆ ಅಂತ ಮತ್ತೆ ಕೇಳಿದರು. ನಾವು 25 ಪವನ್ ಕೊಡ್ತೇವೆ ಹೇಳಿದ್ದು. ಕಡೆಗೆ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟಿಗೆ ಅವರು ಒಂದು ಬಸ್ಸಲ್ಲಿ ಜನ ಬಂದಿದ್ದರು. ಕೊರೋನಾ ಎಲ್ಲ ಬಂತು. ನಮ್ಗೆ ಅಷ್ಟಲ್ಲಿ ಹೋಗ್ಲಿಕ್ಕೂ ಆಗಲಿಲ್ಲ. ಹುಡುಗನ ಕಡೆ ಎಲ್ಲ ಹೋಗಿ ನಾವು ವಿಚಾರಿಸ್ಲಿಕ್ಕೂ ನಮ್ಗೆ ಆಗಲಿಲ್ಲ. ಆ್ಯಕ್ಚುಲಿ ನಾನು ಬ್ಯಾಂಕಿಗೆ ಹೋಗಬೇಕು, ಇವರಿಗೆಲ್ಲ ಅಂಗಡಿ ಬಿಟ್ಟು ಹೋಗಲಿಲ್ಲ. ಅವ್ರು ತುಂಬ ರಿಸ್ಟ್ರಿಕ್ಷನ್ ಇತ್ತಲ್ಲ, ಗಾಡಿಯಲ್ಲಿ ಸ್ವಂತ ಗಾಡಿಯಲ್ಲೇ ಹೋಗಬೇಕು. ಹಾಗೆಲ್ಲ ಇರುವಾಗ ಇವ್ರು ಹೋಗಲಿಲ್ಲ. ಮತ್ತು ಕಡೆಗೆ ಎಂಗೇಜ್ಮೆಂಟ್ ಎಲ್ಲ ಆದ ನಂತರ ಇಲ್ಲಿ ಹುಡುಗಿನ ಕರ್ಕೊಂಡು ಹೋದಾಗೆಲ್ಲ ಆ ಥರ ಹೇಳ್ತಾ ಇದ್ದ, ನಾನು ನಿಮ್ಮ ಮದುವೆ ಆಗಬೇಕಾದ್ರೆ 10 ಲಕ್ಷ ಕೊಡಬೇಕು, 50 ಪವನ್ ಬಂಗಾರ ಕೊಡಬೇಕು, ನಾನು ಅಂಗಡಿ ಎಲ್ಲ ಮಾಡಿದೆ, ನನಗೊಂದು 8-10 ಲಕ್ಷ ಸಾಲ ಉಂಟು. ಇವಾಗ ಇಲ್ಲ, ಅವನು ತಲೆಮರೆಸ್ಕೊಂಡು ತಿರುಗ್ತಾ ಇದ್ದಾನೆ. ಈಗ ನೋಡಿ, ಅವರು ಏನು ತಪ್ಪೇ ಮಾಡಲಿಲ್ಲ ಹೇಳಿದ್ದಾರೆ. ತನ್ನ ತಾಯಿಯೂ ಇಲ್ಲ, ಅಣ್ಣನೂ ಇಲ್ಲ, ತಮ್ಮನೂ ಯಾರೂ ಇಲ್ಲ ಹೇಳಿ ಎಲ್ಲ ಊರು ಬಿಟ್ಟಿದ್ದಾರೆ. ಯಾರೂ ಇಲ್ಲ. ಈಗ ಗಂಗೊಳ್ಳಿ ಸ್ಟೇಷನಲ್ಲಿ 2-3 ಸಲ ಹೋಗಿ ಮನೆ ಹೇಳಿದ್ದಾರೆ. ಅವರು ಯಾರೂ ಇಲ್ಲ ಅಲ್ಲಿ. ಅವ್ರು ತಪ್ಪು ಮಾಡಿದ್ರೆ ಯಾಕೆ ಅಡಿಗೆ ಕೂತ್ಕೊಳ್ಬೇಕು? ನಿಶ್ಚಯ ಆಯ್ನೆടുത്ത പൊക്ക അപകപക ഇല്ലടെ ബത്തത് താನು ಮದ್ಮೆ ಆಪಿನ ಪೊಣ್ಣನ್ನು ತಿರ್ಗರೆಲ್ಲ ತುಂದು ಪೋಂದಿದ್ದೆ. ಬೊರ್ಚಾಂದಿ ಚಲನಚಿತ್ರದ ಬೇಡಿಕೆ ದಿದ್ದಿತ್ತಿನ ಗೋವರ್ಧನ್ ಸೈಕೋ ಕಾಮುಕೆ ಆದಿದ್ದೆ. ಮದ್ಮೆಗೆ 10 ಲಕ್ಷ ರೂಪಾಯಿ 5 ಪವನ್ ಬಂಗಾರ ಕೊರಡೊಂದು ಬೇಡಿಕೆ ದುಂಬುದಿದ್ದು ಅವಕ್ಕೆ ಒಪ್ಪಂದೆ ಒಪ್ಪನಗ ತಾನೇ ಮದ್ಮೆ ಆ ಪುಜಿಂದ ಪೊಡಿಪಾದೆ. ಇನ್ನಿರ್ದು ಮಾತ ಚಿಂತಡಿ ಕಂಗಾಲಾಯಿನ ಸ್ಫೂರ್ತಿ ಎಂ ನಾಯಕ್ ನವೆಂಬರ್ ಆಜೆಕ್ ಎಲಿ ಪಾಷಾನ ಪರ್ದು ಜೋವದ್ದೆ ತೊಂದಿರು. ಇಲ್ಲದಕ್ಲೆ ಸುರೂಕು ಒವ್ವಿದೂರು ಕೊರ್ಜಿರು ಆಂಡ ಸಂಬಂಧದಕ್ಲಿನ ಒತ್ತ ಎಡ್ತು ಬೊಕ್ಕ ತನ್ಕುಲಿನ ಮಗಳಿಗೆ ಆಯ್ನ ಮೋಸ ಬೇತೆ ವಾ ಪೊಣ್ಣುಗಳ ಆಯರ ಬಲ್ಲಿಂದು ಗಂಗುಳಿ ಪೊಲೀಸ್ ಸ್ಟೇಷನ್ ದೂರು ಕೊರಿಯರು. ಅವಳು ದೂರು ದಾಖಲಾನಗ ಗೋವರ್ಧನ್ ಬೊಕ್ಕ ಆಯ್ನ ಅಪ್ಪೆ ಪದ್ರಾಡ ಆತಿರು. ಅಕ್ಲಿನ ನಾಡಪತ್ಯರ ಇಸೇಸ ಕೂಟ ಕಟ್ಟದು ಪೊಲೀಸರು ತನಿಖೆ ನಡಪಾವುದಿಲ್ಲರು. ಎಎಸ್ಪಿ ಕುಮಾರ್ ಚಂದ್ರ ಪಾತಿರ್ದು ತನಿಖೆದ ಬಗೆಟ್ಟು ಮಾಹಿತಿ ಕೊರಿಯರು. ಈ ಸ್ಫೂರ್ತಿ ಎಂ ನಾಯಕ್ ಅವರಿಗೆ ದಿನಾಂಕ 16/8/2020 ಮದುವೆ ನಿಶ್ಚಿತವಾಗಿರುತ್ತದೆ. ಮುಂದೆ ನಮ್ಮ ಗಂಡಿನ ಕಡೆಯವರು ಈ ಮದುವೆಯನ್ನು ನಿಶ್ಚಿತಾರ್ಥವನ್ನು ಕ್ಯಾನ್ಸಲ್ ಮಾಡಿರೋದ್ರಿಂದ ಮತ್ತು ಹೆಚ್ಚಿನ 10 ಲಕ್ಷ ಮತ್ತು 50 ಪವನ್ ಬಂಗಾರವನ್ನು ಕೊಡಬೇಕಂತೇಳಿ ಬೇಡಿಕೆ ಇಟ್ಟಿದ್ದು ಅವರನ್ನು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದ ಕಾರಣ ಮದುವೆಯನ್ನು ರದ್ದುಪಡಿಸಿರುತ್ತಾರೆ. ಇದರಿಂದಾಗಿ ಮನನೊಂದು ಮಗಳು ಆತ್ಮಹತ್ಯೆ ಮಾಡಿದ್ದರೆಂದೇ ಫಿರ್ಯಾದು ನಡೆಯಿರುತ್ತಾರೆ. ಇದರಂತೆ ದಿನಾಂಕ 25ರಂದು ಕ್ರೈಮ್ ನಂಬರ್ 107/2020 ಅಂಡರ್ ಸೆಕ್ಷನ್ 306 IPC ಅಂತೆ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿರುತ್ತೆ. ಇತಂಚೆಲೆ ಇರಾಮರ್ದು ಬೊಕ್ಕ ನನ್ನಲಾತು ತುಳುಸುತ್ತಿಲ್ಲ. ಶ್ರೀ ಬಾಲಕೃಷ್ಣ ಮಂದಿರ ಕುಂಪಲ ಮುಲ್ಪ ಐತಾರ ತುಳುನಾಡು ಸುರೂತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ತುಳು ಭಜನಾ ಪಂತೋ 2020 നടത്തുന്നു. ಈ ಪೊರ್ತುಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರ್ಕಾರರು ದಯಾನಂದ ಕತ್ತಲ್ ಸರ್ ಉಪನ್ಯಾಸ ಕೊರಿಯರು. ಉಳ್ಳಲ ಕೋಟೆಕರ್ ಸೋಮೇಶ್ವರ ಗ್ರಾಮದ ಶ್ರೀ ಬಾಲಕೃಷ್ಣ ಮಂದಿರ ಕುಂಪಲ ಮುಲ್ಪ ಡಿಸೆಂಬರ್ 6 ಬುಕ್ಕ 13 2 ದಿನ ತುಳುನಾಡುಡೆ ಸುರೂತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ತುಳು ಭಜನಾ ಪಂಥ ತಂಬೂರಿ 2020 ಅಟ್ಟನೆ ಮಲ್ತಿದ್ದರು. ಸುರೂತ ದಿನ ಐತಾರ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರು ದಯಾನಂದ ಕತ್ತಲ್ ಸರ್ ಉಪನ್ಯಾಸ ಕೊರಿಯರು. ಭಜನೆಗೆ ಉಳೈ ಪಿಳೈ ಪಡಪನಕ್ಕೆ ಭಜನೆ ನಿಷ್ಕಲ್ಮಶ ಮನಸ್ಸು ನಿರ್ವ್ಯಾಜಾಂತ ಕರಣಡು ನಮ ಭಗವಂತನ ಸುಖಿಪದ ಚಿಂತನ ಸುಖಿಪ ರೀತಿಯ ಚಿಂತನ ಒಂದು ಶ್ರೇಷ್ಠವಾದ ಚಿಂತನ ಸಾಧಿ ಸಾಧನ ಐಕೋಡಾದ ಭಜನದ ಮುಖೇನ ತುಂಬುದ ಮುನಿ ಮನೀಷಿನಗಳು ತಪಸ್ವಿಲ್ಲಗಳು ಕ್ರಾಂತದರ್ಶಿಲ್ಲಗಳು ಈ ಚಿಂತನ ಸಾಧು ಸಂತರಿನಗಳು ನಮ್ಮ ಚಿಂತನ ಒಂದು ಸಾಮಾನ್ಯ ಜನಕುಲಿಗಳ ಶಾಸ್ತ್ರಜ್ಞಾನವನ್ನು ಭಜನದ ಮುಖೇನ ಬಾರಿ ಸುಲಭಗಳು ಇರ್ತದೆ. ಶಾಸಕರು ವೇದವ್ಯಾಸ ಕಾಮತ್ ಪಾದ್ಯದ ತುಳು ಭಾಷೆಡ್ಲ ಭಜನೆ ನಡಪಾಯರ ಕೂಟ ಒಪ್ಪುನವು ಮೆಚ್ಚುಡಾಯಿನ ಸಂಗತಿ ಮನಸ್ಸಿಗೆ ನೆಮ್ಮದಿ ಆರೋಗ್ಯದ ಸಮಾಜ ಕಟ್ಟೆರೆ ಭಜನೆ ಮಲ್ಲ ಪಾಲು ವಹಿಸುವುದರಿಂದ ಪಂಡಿರು. ಪರಿಸರದ ಪೂರ ಜನರನ್ನು ಒಟ್ಟು ಸೇರ್ಪಾಡು ಆದಿ ಎಂಜಲೊಂದಿ ಐದು ಭಕ್ತಿನ ಪ್ರವರ್ತನ ಐದೊಟ್ಟಿಗೆ ಭಜನದ ಮುಖಾಂತರ ಜನಗಳನ್ನು ಒಂದು ಸಂಘಟನೆಯ ಮುಖಾಂತರ ವ್ಯವಸ್ಥಿತವಾದ ಕಾರ್ಯಕ್ರಮ ಮಂದಿರದ ಬಂದಿದೆ.
ನಿಡೋಡಿ ಜ್ಞಾನರತ್ನ ಶಾಲೆದ ಗುರುಕಾರ್ಯರು ಭಾಸ್ಕರ್ ದೇವಸ್ಯ, ಶಬರಿಮಲೆ ಕ್ಷೇತ್ರದ ಪುರೋಹಿತರು ಈಶ್ವರ್ ಚಂದ್ರ, ಇನ್ಫೋಸಿಸ್ ಸಂಸ್ಥೆದ ಹರೀಶ್ ನಿಸರ್ಗ, ಸುರೇಶ್ ಭಟ್ನಗರ, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಗುರುಕಾರ್ತಿ ಧನಲಕ್ಷ್ಮಿ ಗಟ್ಟಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗುರುಕಾರ್ಯರು ಗೋಪಾಲ್ ಕುತ್ತರ್, ಉದ್ಯಮಿ ನಿಶಾಂತ್ ಪೂಜಾರಿ, ದೇವದಾಸ್ ಕೊಲ್ಯ, ಹಿಂದೂ ಯುವ ಸೇನೆದ ಭಾಸ್ಕರ್ ಚಂದ್ರ ಶೆಟ್ಟಿ, ಯಶೋಧರ್ ಚೌಟ ಪಾಲ್ಗೊಂಡಿರು. ಬಾಲಕೃಷ್ಣ ಸಾಂಸ್ಕೃತಿಕ ಭವನಡು ಆಂಜನಕ್ಲಿಗ್ ತುಳು ಭಜನಾ ಪಂಥ ನಡೆತಂಡು. ಬರ್ಪುನ ಐತಾರ ಪೊಂಜೋಕ್ಲು ಬೊಕ್ಕ ಆಂಜೋಕ್ಲಿಗ್ ತುಳು ಭಜನಾ ಪಂಥ ಅಟ್ಟನೆ ಆತಂಡು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರನ ಷಷ್ಠ್ಯಪ್ತ ಕಾರ್ಯಕ್ರಮದ ಲೆಕ್ಕಡು ಕೇಂದ್ರ ಸಮಿತಿ ಕಟ್ಟೊಂದುಲ್ಲೆರ್. ಕುಡ್ಲ ಸಮಿತಿ ಶಾರದಾ ವಿದ್ಯಾಲಯಡು ಡಿಸೆಂಬರ್ 1 ಬಯ್ಯ 5 ಗಂಟೆಗೆ ಉದಿಪನ ಆಪುಂಡು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರನ 50ನೇ ವರ್ಷದ ಜನ್ಮ ದಿನಾಚರಣೆ ಷಷ್ಠಬ್ದಿ ಲೆಕ್ಕಡು ಕೇಂದ್ರ ಸಮಿತಿ ನಿಲಿಟ್ಟು ಇರುವ ಸಮಿತಿಯನ್ನು ಕಟ್ಟಿರ ಇತ್ತದು ಸುರುಕು ಡಿಸೆಂಬರ್ 1 ಬಯ್ಯ 5 ಗಂಟೆಗೆ ಕುಡ್ಲ ಸಮಿತಿ ಶಾರದಾ ವಿದ್ಯಾಲಯಡು ಉದಿಪನ ಆಪುಂಡು. ಡಾಕ್ಟರ್ ಎ ಮೋಹನ್ ಆಳ್ವ ಗುರುಕಾರ್ಮೆಡ್ ಕೇಂದ್ರ ಸಮಿತಿ ಕೆಲಸ ಮಲ್ತಂದುಂಡು. ಕದ್ರಿ ನವನೀತ ಶೆಟ್ಟಿ ಬೊಕ್ಕ ಬೇತೆ ಕ್ಷೇತ್ರದಕಲು ಸಮಿತಿಡುಲ್ಲೆರು. ಕುಡ್ಲ ಸಮಿತಿ ಉದಿಪನಡು ಒಡಿಯೂರು ಸ್ವಾಮೀಜಿ ಬೊಕ್ಕ ಶ್ರೀ ಮಾತಾನಂದಮಯಿ, ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಪಾಲ್ದೆತುನ್ವೆರು. ಕುಡ್ಲ ಸಮಿತಿದ ಗುರುಕಾರ್ಯರಾದ ಪುಷ್ಪರಾಜ್ ಜೈನ್, ಕಾರ್ಯ ಗುರುಕಾರ್ಯರಾದ ಜಿತೇಂದ್ರ ಕೊಟ್ಟಾರಿ, ಪ್ರಧಾನ ಕಾರ್ಯಂತರಾದ ತಾರನಾಥ ಶೆಟ್ಟಿ ಬೋಳಾರ, ಕೋಶಾಧಿಕಾರಿಯಾದ ಎಂಪಿ ದಿನೇಶ್ ಜವಾಬ್ದಾರಿ ವಹಿಸೊಂದಿರು. ಬೇತೆ ಕ್ಷೇತ್ರೊಳಿನ ಸಾಧಕರು, ಸಂಘಟಕರು, ಯೋಜನಾ ಸಂಯೋಜಕರಾದ ಪುವೆರು. ಮಲ್ಪೆ ಬೀಚ್ಗೆ ತಿರ್ಗಾಟಗೂ ಬರ್ಪುನಕ್ಲೆಗೆ ಇತ್ತೆ ಭಾರಿ ಖುಷಿ. ದಯಪಂಡ ಬೀಚ್ ಕೈತಲು ಪೊರ್ಲುದ ಕಲಾಕೃತಿలను ಜೋಡಣೆ ಮಲ್ತೊಂದುಲ್ಲೆರ್. ತಿರ್ಗಾಟದಕಲು ಮೆಚ್ಚುಗೆ ತೆರಿಪಾದಿರು. ಇತ್ತೆ ಅಬಗಿಟ್ಟು ಒಂಜಿ ವರದಿ. ಒಡಿಪು ಜಿಲ್ಲೆಗೆ ಬರ್ಪುನ ತಿರ್ಗಾಟದಕ್ಲಿಗ್ ಮಲ್ಪೆ ಒಂಜಿ ಎಡ್ಡೆ ಜಾಕೆ. ಮಲ್ಪೆ ಬೀಚ್ ಸಿವಾಕಂದ ತಿರ್ಗೊಂದಿತ್ತಿನಕ್ಲಿಗ್ ನನ್ನ ಸಿವಾಕದ ಕೈತಲೆ 2 ಕೋಟಿ ರೂಪಾಯಿ ಖರ್ಚಿಡು ಉದ್ಯಾನವನ ಕಟ್ಟೊಂದುಲ್ಲೆರು. ಬೇತೆ ಕಲಾಕೃತಿಗಳನ್ನು ಬಯಲು ರಂಗಭೂಮಿದ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತೂಲಿ. ಇತ್ತೆ ಒಡಿಪು ಜಿಲ್ಲೆಗೆ ಲಕ್ಷಗಟ್ಲೆ ಜನ ತಿರ್ಗಾಟಗೂ ಬರಂದುಲ್ಲೆರು. ತಿರ್ಗಾಟ ತಾಣಲ ಬುಲೆಚ್ಚಿಲ ಒಂದುಂಡು ಒಡಿಪುಗು ಬರ್ಪುನಕ್ಲಿಗ್ ಮಲ್ಪೆ ಸಿವಾಕ್ಗೆ ಪೋಡುಂದೆ ಇಚ್ಚೆ. ಮಲ್ಪೆ ಸಿವಾ ಕೈತಲ್ಡು 2 ಕೋಟಿ ರೂಪಾಯಿ ಖರ್ಚಿಡು ಉದ್ಯಾನವನ ಕಟ್ಟೊಂದುಂಡು. ತಿರ್ಗಾಟದಕ್ಲಿಗ್ ತುಯ್ಯರೆ ತರಾವರಿ ಕಲಾಕೃತಿ ಜೋಡಣೆ ಮಲ್ತೊಂದುಲ್ಲೆರು. ಕಲಾಕೃತಿಗಳನ್ನು ತಯಾರು ಮಲ್ತನ ಕಲಾವಿದರು ಪುರುಷೋತ್ತಮ್ ಅಡ್ವೆ ಈ ಬಗೆಟ್ ನಮ್ಮ ಕುಡ್ಲದೊಟ್ಟಿಗೂ ಪಾತಿರ್ತಿರು. ವಿದೇಶ ಪಂಡ ನಮ್ಮ ಪೂರ ಅಲ್ತ ಒಂದು ಸಂಸ್ಕೃತಿ ಒಂದು ಫೋಟೋನ್ಗೆ ತಂಬರ್ಪ ಅಂಚೆ ನಮ್ಮಡೆ ಬತ್ತನಲ್ಲ ಪ್ರವಾಸಿಗರಿಗೆ ಮಲ್ಪೆ ಬೈದೇರು ಬಂದು ಗೊತ್ತಾವಡು ಬಣ್ಣ ಉದ್ದೇಶಡು ಮುಲ್ತ ಒಂದು ಸಂಸ್ಕೃತಿನ ಪರಿಚಯ ಮಲ್ಪನ ಶಿಲ್ಪನೆ ಮಲ್ದ. ಅವೇ ರೀತಿ ಜೋಕುಲು ಪೋಷಕರೊಟ್ಟು ಬಂದಾಗ ಅಕ್ಕಲೆಲ್ಲ ಗೊಬ್ಬರ ಎತ್ತಿನ ಒಂದು ಸ್ಯಾಂಡ್ ಆರ್ಟನ್ ಪೂರ ಮಲ್ತ ಮೂಲು ಅವೇನು ಜೋಕುಲು ತೂವೊಂದು ಸ್ಯಾಂಡ್ ಆರ್ಟ್ ಮಲ್ಪಲ್ಲ ಪ್ರಯತ್ನ ಪಡಲಿ. ಅವೇ ರೀತಿ ಪೋಷಕರಿಗೆಲ್ಲ ಆಕಲು ಒಂದು ಮುಲ್ತ ಗ್ಯಾಲರಿ ಕುಲೊಂದು ಸಮುದ್ರ ತೂವೊಂದು ಪುನಗ ಜೋಕುಲು ಗೊಬ್ಬು ನಂಚಿನ ಚಿಲ್ಡ್ರನ್ ಪಾರ್ಕ್ ಮೂಲ ನಿರ್ಮಾಣ ಆತಂದ್ರೆ. ಉದ್ಯಾನವನಟ್ಟು ಬೇತೆ ಜಾತಿದ ಪೂತ ದೈಕುಲು, ಲೈಟ್ ವ್ಯವಸ್ಥೆ, ಜಟಾಯು ಪಕ್ಕಿದ ಮೂರ್ತಿ, ಓಡುನು ಕರೆ ಒಂದವನ ಏಮೆ ಕಾಪು ಲೈಟ್ ಹೌಸ್ ಎಂಚಿತಿ ಕಲಾಕೃತಿಲಿನು ಮಲ್ತಿದಿರು. ಬಯಲ್ ರಂಗಮಂದಿರ ಜೋಕ್ಲಿಗೆ ಗೊಬ್ಬೆರೆ ಜಾರುಬಂಡಿ ಮಾತ ವ್ಯವಸ್ಥೆಲ ಉದ್ಯಾನವನಟ್ಟು ಉಂಡು. ತಿರ್ಗಾಟಗೂ ಬತ್ತು ನಕ್ಲಿನ ಅಭಿಪ್ರಾಯ ಎಂಚ ಉಂಡುದು ಕೆನ್ನೆ. ಇನ್ನು ಇಲ್ಲಿ ಮಲ್ಪೆ ಬೀಚಲ್ಲಿ ಆಗ್ಬೋದು, ಮಲ್ಪೆ ಬೀಚ್ ಉಂಟು, ಸಿವಾಕ್ ಅಭಿವೃದ್ಧಿ ಮಾಡಿದ್ರು. ಮತ್ತೆ ಇನ್ನು ಸೈಂಟ್ ಮೇರಿಸ್ ಉಂಟು, ಸೈಂಟ್ ಮೇರಿಸ್ಗೆ ಒತ್ತು ಕೊಡ್ಬೇಕು ಅವರು. ಇನ್ನು ಪಡುಕರೆ ಬೀಚ್ ಅಂತ ಉಂಟು, ಪಡುಕರೆ ಬೀಚ್ಗೆ ಒತ್ತು ಕೊಟ್ಟರೆ ಇನ್ನೂ ಪ್ರವಾಸಿಗರನ್ನು ತುಂಬ ಸೆಳಿಬೋದು ಅವರು. ಮಲ್ಪೆ ಒಂದು ಸುಂದರವಾದ ಬೀಚ್. ಅದ ನಂತರ ಇಲ್ಲಿ ಸೀವಾಕ್ ಆಗಿದ್ದು ಕೂಡ ನಮಗೆ ತುಂಬ ಖುಷಿಯಾಗಿತ್ತು. ಸೀವಾಕಿಗೆಲ್ಲ ನಾವು ಬಂದಾಗ ನಾವು ದೊಡ್ಡವರೆಲ್ಲ ವಾಕ್ ಮಾಡ್ತಾ ಇರ್ತೇವೆ, ಆದರೆ ಮಕ್ಕಳಿಗೆ ಸ್ವಲ್ಪ ಬೋರ್ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿ ಉದ್ಯಾನವನ ನಿರ್ಮಾಣ ಆಗಿದ್ದು ನಮಗೆಲ್ಲ ತುಂಬ ಖುಷಿಯಾಗಿದೆ. ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗಿದೆ, ತುಂಬ ಖುಷಿಯಿಂದ ಎಲ್ಲ ಆಟ ಆಡ್ತಾ ಇದ್ದಾರೆ. ಹಾಗೆ ಇಲ್ಲಿ ರೂಪುಗೊಂಡಿರುವಂತಹ ಕಲಾಕೃತಿಗಳು ಕೂಡ, ಜಟಾಯು ಇರ್ಬೋದು, ಈ ಸಭಾಂಗಣದಲ್ಲಿ ಆಗಿರುವಂತಹ ಜಟಾಯು ತುಂಬ ಆಕರ್ಷಿತವಾಗಿದೆ. ಹಾಗೆ ಹಲವಾರು ಈ ಮೀನುಗಾರರ ಸಂಸ್ಕೃತಿಯನ್ನು ಬಿಂಬಿಸುವಂತಹ ದೋಣಿ ಇರಬಹುದು, ಇದೆಲ್ಲ ಪ್ರವಾಸಿಗರನ್ನು ತುಂಬ ಅಟ್ರಾಕ್ಷನ್ ಮಾಡ್ತಾ ಇದೆ ಅಂತ ಹೇಳ್ಬೋದು.
ವ್ಯವಸಾಯ ಸೇವಾ ಸಹಕಾರ ಸಂಘ ಎಡಪದವು ಇಂದೆತ್ತ 2019-20 ಸಾಲದ ವರ್ಷದ ಮಹಾಸಭೆ ಎಡಪದವದ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಸಭಾಂಗಣ ನಡೆದಿದೆ. ಸಂಘದ ಗುರುಕಾರರು ನೀಲಯ ಎಂ ಅಗರಿ ಗುರುಕಾರ್ಮೆ ವಹಿಸಿದ್ದರು. ಎಡಪದವು ವ್ಯವಸಾಯ ಸೇವಾ ಸಹಕಾರ ಸಂಘ ಎಡಪದವುದ 2019-20 ಸಾಲದ ವರ್ಷದ ಮಹಾಸಭೆ ಸಂಘದ ಗುರುಕಾರ್ಯರು ನೀಲಯ ಎಂ ಅಗರಿ ಗುರುಕಾರ್ಮೆಡ್ ಎಡಪದವುದ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದ ಸಭಾಂಗಣ ನಡೆದಿದೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪದ್ಮಾವತಿ ಎಸ್ ವರ್ಷದ ವರದಿ ಬೊಕ್ಕ 2020-21 ಸಾಲದ ಬಜೆಟ್ ನನದ ಅಭಿವೃದ್ಧಿ ಯೋಜನೆಗಳಿಗೆ ತುಂಬುದಿಯರು. ಸಂಘದ ಗುರುಕಾರ್ಯರು ನೀಲಯ ಎಂ ಅಗರಿ 14% ಡಿವಿಡೆಂಡ್ ಘೋಷಣೆ ಮಲ್ತಿರು. ಸಂಘಡು ಒಟ್ಟು 3,819 ಎ ಕ್ಲಾಸ್ ಸದಸ್ಯರು ಇತ್ತದು 84,33,000 ಸದಸ್ಯರಿನ ಪಾಲ್ ಬಂಡವಾಳ ಉಂಡು. ಒಟ್ಟು ಠೇವಣಿ 18 ಕೋಟಿ 7 ಲಕ್ಷ ಆದಿತ್ತದು 11 ಕೋಟಿ 94 ಲಕ್ಷ ರೂಪಾಯಿ ಸಾಲ ಕೊಡ್ತಿರು. ಈ ಸಾಲಡು 40,80,000 ರೂಪಾಯಿ ಲಾಭ ಪಡೆದು ಬ್ಯಾಂಕ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಮಹಾಸಭೆಟ್ಟು 8 ಬ್ಯಾಂಕ್ ಪನ್ಪುನ ಪ್ರಶಸ್ತಿ ತಿಕ್ಕದಿಂಡು. ಸಂಘದ ಒತ್ತು ಗುರುಕಾರ್ದಿ ಮೋಹಿನಿ ಎಚ್ ಮಿಜರ್, ನಿರ್ದೇಶಕರಾಯನ ನೋಬಟ್ ಮತಾಯಿಸ್, ರಾಜೇಶ್ ಎಸ್ ಸುವರ್ಣ, ಹರ್ಷಲತಾ, ಗುರುಪ್ರಸಾದ್ ರೈ, ಪ್ರಶಾಂತ್, ಮಾಧವ ದೇವಾಡಿಗ, ರಿಚಾರ್ಡ್ ಮೆಂಡೋನ್ಸಾ, ವಿಶ್ವನಾಥ್, ಸಂತೋಷ್ ಗೌಡ, ಶಾಂತ್ ನಾಯ್ಕ್, ವಲಯ ಮೇಲ್ ಇಚಾರ ತೂವನ ಸಂಜಯ್ ಮಹಾಸಭೆಟ್ಟು ಪಾಲ್ಗೊಂಡಿರು. ಇಂದು ನಿತ್ಯ ತುಳುಸುದ್ದಿಲು ನನಲಾತು ಸುದ್ದಿ ಬೊಕ್ಕ ಮನೋರಂಜನೆಗೆ ಒಂದು ಪ್ಲೇ ನಮ್ಮ ಕುಡ್ಲ ನ್ಯೂಸ್ 24/7 ಇಂದು ವಿಶ್ವಾಸದ ಪ್ರತಿಬಿಂಬ.